ಮೊಹರಂ ಶೈಖುನ ಸಿರಿಬೈಲು ಉಸ್ತಾದ್ 17ನೇ ನೇರ್ಚೆ ಜನವರಿ 3 ಮತ್ತು 4ರಂದು ನಡೆಯಲಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಇಂದು ಸಂಜೆ ನಡೆಯುವ ಮಕಬರ್ ಜಿಯಾರತ್ಗೆ ಅಬೂಬಕರ್ ಮುಸ್ಲಿಯಾರ್ ಬೋಳ್ಮಾರ್ ನೇತೃತ್ವ ನೀಡಲಿದ್ದಾರೆ. ಬಳಿಕ ಧ್ವಜಾರೋಹಣ ಹಾಗೂ ಜಲಾಲಿಯಾ ರಾತೀಬ್ ಮಜ್ಲಿಸ್ ನಡೆಯಲಿದೆ. ಈ ಬಗ್ಗೆ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟಕರು ಸೈಯದ್ ಮುಸ್ತಕುರ್ ರಹಮಾನ್ ತಂಗಲ್ ದುವಾ ನೇತೃತ್ವ ನೀಡುವರು. ಬಳಿಕ ಬುರ್ದಾ ಮಜ್ಲಿಸ್ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಮೌಲಾನಾ ಲತೀಫ್ ಸಾತಿ ಪಯಶ್ವಿ ಮುಖ್ಯ ಭಾಷಣ ಮಾಡುವರು. ಜನವರಿ 4ರಂದು ಶುಕ್ರವಾರ ಜುಮುವಾ ನಮಾಜಿನ ಬಳಿಕ ನಡೆಯುವ ಖತಮುಲ್ ಕುರಾನ್ಗೆ ಸೈಯದ್ ಇಬ್ರಾಹಿಂ ಪೋಕುಂಜೆ ತಂಗಲ್ ನೇತೃತ್ವವನ್ನು ನೀಡುವರು. ಬಳಿಕ ಸಂದಲ್ ಮೆರವಣಿಗೆ ಸೌಹಾರ್ದ ಸಂಗಮ ನಡೆಯಲಿದೆ. 6:30ಕ್ಕೆ ನೇರ್ಚೆ ಹಾಗೂ ಸಮಾರೋಪ ಮಹಾಸಮ್ಮೇಳನ ನಡೆಯಲಿದೆ. ಸೈಯದ್ ಜಲಾಲುದ್ದೀನ್ ತಂಗಲ್ ಮಳ್ಹರ್, ಅಶ್ರಫ್ ತಂಗಲ್ ಆತೂರು, ಶಹಾಬುದ್ದೀನ್ ತಂಗಲ್ ತಲಕ್ಕಿ, ಕಾಸಿಮಿ ತಂಗಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿರುವರು. 17ನೇ ಆಂಡ್ നേർച്ച ಇದೇ ಬರುವ ಜನವರಿ 3-4 ತಾರೀಖುಗಳಲ್ಲಿ ಅಲ್ ಅಶ್ಅರಿಯಾ ಸುರುಬೇಲ್ ಕಲ್ಲಡ್ಕ ಇದರ ಸಮ್ಮಾನದಲ್ಲಿ ನಡೆಯಲಿದೆ. ಜನವರಿ 3ರಂದು ಗುರುವಾರ ಸಾಯಂಕಾಲ 5:30ಕ್ಕೆ ಸುರುಬೇಲ್ ಉಸ್ತಾದರ ಮಕಬರ್ ಜಿಯಾರತ್. ಜನವರಿ 4 ಶುಕ್ರವಾರ ಜುಮಾ ನಮಾಜಿನ ಬಳಿಕ ಖತಮುಲ್ ಕುರಾನ್ ಸೈಯದ್ ಇಬ್ರಾಹಿಂ ಪೋಕುಂಜೆ ತಂಗಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ. ಸಾಯಂಕಾಲ 3 ಗಂಟೆಗೆ ಬೃಹತ್ ಸಂದಲ್ ಮೆರವಣಿಗೆ ಬೋಳಂತೂರಿನಿಂದ ಅಶ್ಅರಿಯಾದವರೆಗೆ ನಡೆಯಲಿದೆ. ಸಾಯಂಕಾಲ 5 ಗಂಟೆಗೆ ಸೌಹಾರ್ದ ಸಂಗಮ. ಪ್ರಮುಖ ರಾಜಕೀಯ ಮುಖಂಡರು, ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಸೈಯದ್ ಮಾಯಾರ್ ತಂಗಲ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಫಾರೂಕ್ ಅಶರಿಯಾ, ಬೋಳ್ಮಾರ್ ಉಸ್ತಾದ್, ಮೊಹಮ್ಮದ್ ಅಲಿ ಸಕಾಫಿ, ಹಾರಿಸ್ ಹನೀಫ್ ಬಾಳಿಯರು, ಮೊಹಮ್ಮದ್ ಸಕಾಫಿ ತೋಕೆ ಉಪಸ್ಥಿತರಿದ್ದರು. ರಹಮಾನುದ್ಯಾವರ ವಿ4 ನ್ಯೂಸ್ 24/7 ಮಂಜೇಶ್ವರ.